ನಾಳೆ ಬೆಳಿಗ್ಗೆ ನೀವೆಲ್ಲ ಇದ್ದು ಸರಯೂ ನದಿಯಿಂದ ಸ್ವಲ್ಪ ಹೊಯ್ಗೆ ತರಬೇಕು. ನೋಡುವಾಗ ಅದು ಬಾಬರಿ ಮಸೀದಿ ಕಾಣ್ತದೆ ನಮಗೆ. ಅದರ ಮೇಲೆ ಒಂದಷ್ಟು ಜನ ಹತ್ತಿದ್ರು ಒಂದಷ್ಟು ಗುದ್ದಲಿಕ್ಕೆಲ್ಲ ಶುರು ಮಾಡಿದರು. ಸಾಧಾರಣ 12 ಗಂಟೆ ಆಗುವಾಗ ಒಂದು ಗುಮ್ಮಟ ಬಿತ್ತೋದು. 2 ಗಂಟೆ ಹೊತ್ತಿಗೆ ಎಲ್ಲವೂ ನೆಲಸಮ ಆಯಿತು. ನೀವೆಲ್ಲ ಎಲ್ಲಿ ಹೋಗಬಾರ್ದು, ಇಲ್ಲೇ ಇರಬೇಕು, ಪುನಃ ಕಟ್ಟಲಿಕ್ಕೆ ಉಂಟು ಅಂತ, ಸರಯನ್ನು ತಂದ ಹೊಯ್ಗೆಯನ್ನು ಮಧ್ಯದಿಂದ ತರಬೇಕು ಅಂತ. ಹಾಗೆ ನಾವೆಲ್ಲ ಕೊಂಡೋದು. ಆಗ ಪೇಜಾವರ ಸ್ವಾಮಿಗಳಿದ್ದರು. ಅವರಲ್ಲಿ ಒಂದು ಸಣ್ಣ ಇದನ್ನು ಹಾಗೆ ಮಾಡಿ ಅವರೇ ಟ್ಯಾಪ್ ಇಟ್ಕೊಂಡೆಲ್ಲ ಕೆಲಸ ಮಾಡಿ ಆನಂತರ ಮತ್ತೆ ರಾಮನ ಪ್ರತಿಷ್ಠೆ ಆಗಿ ಒಂದು 12 ಗಂಟೆ ಆತೆಗೆನ ಜೈಕಾರ ಹಾಕಿದರು. ಆಯಿತು, ರಾಮ ಮಂದಿರ ಆಯಿತು ಅಂತ, ಕಟ್ಟಿದ್ದು ಅಂತ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಹಿಂದೂಗಳ ಪವಿತ್ರ ಧಾಮವಾಗಿ ರಾಮ ಮಂದಿರ ನಿರ್ಮಾಣ ಮಾಡುವುದರಲ್ಲಿ ಕೇಂದ್ರ ಸರ್ಕಾರ ಸಫಲವಾಗಿದೆ. ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ ಅನ್ನುವಂತಹ ಒಂದು ಖುಷಿ ಬಹಳಷ್ಟು ಜನ ಹೋರಾಟಗಾರರಲ್ಲಿದೆ. ಅದರಲ್ಲಿ ಬೆಳ್ತಂಗಡಿ ತಾಲೂಕಿನ ಪ್ರಮುಖ ಹೋರಾಟಗಾರರು ಅಂತ ಹೇಳಿದರೆ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಮತ್ತು ಬಾಬ್ರಿ ಮಸೀದಿ ಧ್ವಂಸದ ಸಮಯದಲ್ಲಿ ಅಂದರೆ 1992 ಡಿಸೆಂಬರ್ 6 ಆ ಸಮಯದಲ್ಲಿ ಅಯೋಧ್ಯೆಯಲ್ಲೇ ಇದ್ದಂತಹ ವ್ಯಕ್ತಿ, ಜೊತೆಗೆ ಆ ಸಮಯದಲ್ಲಿ ಬೆಳ್ತಂಗಡಿ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದವರು ಮೋಹನ್ ರಾವ್ ಕಲ್ಮಂಜ ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಬಹಳಷ್ಟು ದೊಡ್ಡ ಹೋರಾಟವನ್ನು ಮಾಡಿದ್ದೀರಿ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಇವತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿದೆ, ಉದ್ಘಾಟನೆಗೆ ಸಜ್ಜಾಗಿದೆ. ಏನು ಹೇಳ್ತೀರಿ? ತುಂಬ ಖುಷಿಯಾಗಿದೆ. ನಾವು ಹೋರಾಟ ಮಾಡಿದ ಆಗ್ತದೋ ಇಲ್ಲೋ ಅಂತಿತ್ತು. ಆಗ ಇದಾಗಲಿಕ್ಕಿಲ್ಲ, ಇದು ನಮ್ಮದು ಒಟ್ಟು ನಂಬಿಕೆ ವಾಸ್ತೆ ಹೋರಾಟ. ಅಲ್ಲಿ ಹೋದರೆ ಬಂದು ನಮ್ಮನ್ನು ಅರೆಸ್ಟ್ ಮಾಡ್ತಿದ್ರು. ಹಾಗೆ ನಾವು 3 ಸಲ ಹೋಗಿದ್ದೇವೆ, ಒಂದು ಸಲ ಅಲ್ಲ. ಒಂದು ಸಲ ಹೋದಾಗ ಅರ್ಧದಿಂದ ವಾಪಸ್ ಬಂದಿದ್ದೇವೆ. ಅಲ್ಲಿ ಅರೆಸ್ಟ್ ಮಾಡಿ ಮತ್ತು ಫೈರಿಂಗ್ ಎಲ್ಲ ಮಾಡಿದರು. ಹಾಗೆ ಬಿಡುವುದಿಲ್ಲ ಅಂತ ಆಯಿತು. ಹಾಗೆ ಎಲ್ಲರೂ ವಾಪಸ್ ಹೋಗ್ಲಿಕ್ಕೆ ಹೇಳಿದರು. ಹಾಗೆ ನಾವು ಇದು ರಾಜಸ್ಥಾನದ ಜಯಪುರದಲ್ಲಿ ಒಂದು ರಾಜಮನೆತನದವರ ಆತಿಥ್ಯ ಸ್ವೀಕಾರ ಮಾಡಿ ನಮ್ಮನ್ನು ವಾಪಸ್ ಟ್ರೈನಲ್ಲಿ ಕಳಿಸಿದ್ರು. ನಾವು ಮಂಗಳೂರಿಗೆ ಬಂದು 2ನೇ ಸಲ ಹೋದವು. 2ನೇ ಸಲ ಹೋದಾಗಲೂ ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ಅಲ್ಲಿ ಕಾನ್ಪುರದಲ್ಲಿ ನಮಗೆಲ್ಲ ಹೊಡೆದ್ರು. ನಾವೊಂದು ಲಾರಿ ಅಡಿಯಲ್ಲಿ ಆ ಪೊಲೀಸ್ನವರ ಪೆಟ್ಟು ತಪ್ಪಿಸಲಿಕ್ಕೆ ಹೋದರೆ ಹೋಗಿ ಲಾರಿ ಅಡಿಯಲ್ಲಿ ಕೂತ್ಕೊಂಡೆ. ಪ್ರತಾಪರು ಮತ್ತು ಕೃಷ್ಣಪ್ಪ ಗುಡಿಗಾರು ತುಂಬ ಪೆಟ್ಟು ಬಿದ್ದಿದೆ. ಅವರು ಕೂತ್ಕೊಳ್ಳಿಲ್ಲ ಇಲ್ಲ ಅಡಿಗೆ, ನಾನಂತ ಅಡಿಗೆ ಕೂತ್ಕೊಂಡೆ. ಆ ನಂತರ ಅಲ್ಲಿಗೆ ಬಂದು ಹೊಡಿಲಿಕ್ಕೆ ಶುರು ಮಾಡಿದ್ರು. ನಾವು ತಪ್ಪಿಸಿಕೊಂಡು ಓಡಿದ್ವು. ಆಗ ಪೊಲೀಸ್ನವರು ಇಲ್ಲ ಅಂತ ಆಯಿತು. ಮತ್ತು ಪುನಃ ಒಂದು ದಿಕ್ಕಿನಲ್ಲಿ ಬಂದು ಸೇರಿದಾಗ ಅಲ್ಲಿಗೆಲ್ಲ ಬಂದರು, ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರು ಎಲ್ಲ ಬಂದರು. ಹೇಳಲಿಕ್ಕೆ ಶುರು ಮಾಡಿದರು, ಗಡಿಬಿಡಿ ಮಾಡಬೇಡಿ, ಹಾಗೆ ಆಗ್ತದೆ, ಅದು ಏನು ಬೇಕಾದ್ರೆ ನಾವು ಮಾಡಿಯೇ ಮಾಡ್ತೇವೆ ಅಂತೇಳಿ ಒಂದು ಧೈರ್ಯ ತುಂಬಿದ್ರು. ಹಾಗೆ ಆ ಧೈರ್ಯ ತುಂಬಿಕೊಂಡು ಅದನ್ನು ವಾಪಸ್ ತಗೊಂಡು ಬಂದು ಮನೆಗೆ. ಮತ್ತು ಪುನಃ 3ನೇ ಸಲ ಹೋಗುವಾಗ ಇಲ್ಲೆಲ್ಲ ಜಾಸ್ತಿ ಜನರನ್ನು ಪ್ರೇರಣೆ ಮಾಡಲಿಕ್ಕೆ ಒಂದು ಸತ್ಯನಾರಾಯಣ ಪೂಜೆ ಗ್ರಾಮದಲ್ಲಿ ಹೋಗಿ ಸತ್ಯನಾರಾಯಣ ಪೂಜೆ ಮಾಡಿ ಸತ್ಯನಾರಾಯಣ ಪೂಜೆಯ ಮೂಲಕ ಅವರಿಗೆ ಎಲ್ಲ ಇದು ವಿಶ್ವ ಹಿಂದೂ ಪರಿಷತ್ತು ಮತ್ತು RSSನ ಕಾರ್ಯಕ್ರಮದ ರೂಪರೇಖೆ ಹೇಳಿ ನಮಗೆ ನಮ್ಮ ಹಿರಿಯರಿದ್ದಾರೆ, ಹೆದರಬೇಕಾಗಿಲ್ಲ, ಹೋಗ್ಬೋದು ಅಯೋಧ್ಯೆಗೆ, ಹೋಗುವುದೇ ಈ ಸಲ ಹೋಗಿ ರಾಮ ಮಂದಿರ ಕಟ್ಟಿಯೇ ಬರೋದು ಅಂತ ಹೇಳುವಂಥ ಇರಾದೆಯಿಂದ ನಮ್ಮನ್ನು ಇಲ್ಲಿ ಉಜಿರೆಯಿಂದ ಬೀಳ್ಕೊಟ್ರು. ನಾವೊಂದು 100 ಜನ ಇದ್ದು ಅಂತ ಹಾಗೆ ಕಾಣ್ತದೆ ನನಗೆ. 2 ಬಸ್ನಲ್ಲಿ ನಾವು ಹೋಗಿದ್ದೇವೆ ಅಂತ ನೆನಪು. ಅಲ್ಲಿ ಮಂಗಳೂರಿಗೆ ಹೋಗುವಾಗ ಮಂಗಳೂರು ನಮಗೆ ಆರತಿ ಎತ್ತಿ ಎಲ್ಲ ನಾವು ವಾಪಸ್ ಬರುವುದಿಲ್ಲ ಎಂಬ ದೃಷ್ಟಿಯಲ್ಲಿ ಅವರೆಲ್ಲ ಆರತಿ ಎಲ್ಲ ಎತ್ತಿ ಹಣೆಗೆ ಕುಂಕುಮ ಇಟ್ಟು ಹೆಂಗಸರೆಲ್ಲ ಹೆಣ್ಮಕ್ಳು. ಮತ್ತು ನಾವು ರೈಲಿನಲ್ಲಿ ಹೋದವು. ರೈಲಿನಲ್ಲಿ ಹೋದಾಗ ಸಹ ಅಷ್ಟೇ, ನಮ್ಮನ್ನು ಆಗ ನಾವು ಸೀದಾ ಅಯೋಧ್ಯೆಗೆ ಹೋದವು. ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಲ್ಲಿ ನಾವು ಮೊದಲನೇ ದಿವಸ ನಮಗೆ ನಾವು ಹೋದ ದಿವಸ ನಮ್ಮನ್ನು ಏನು ಮಾಡಲಿಕ್ಕಿಲ್ಲ. ನಾವು ಸುಮ್ಮನೆ ಒಂದು ಟೆಂಟ್ನಲ್ಲಿ ಕೂತ್ಕೊಂಡು ಮರು ದಿವಸ ಬೆಳಿಗ್ಗೆ ಹೇಳಿದರು, ಇವತ್ತು ಸಂಜೆ ಹೇಳಿದರು. ಆಗ ಋತುಂಬರ ದೇವಿ ಮತ್ತು ಉಮಾಭಾರತಿ ಮತ್ತು ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಇವ್ರದ್ದೆಲ್ಲ ಭಾಷಣ ಇತ್ತು. ಅದನ್ನು ಕೇಳ್ತಾಯಿದ್ದು. ನಾವು ಆ ಬಾಬರಿ ಮಸೀದಿಯ ದಕ್ಷಿಣ ಭಾಗದಲ್ಲಿ ಕೆಳಗೆ ಟೆಂಟ್ನಲ್ಲಿದ್ದು ಅಲ್ಲಿಗೆಲ್ಲ ಹೋಗ್ತಾ ಬರ್ತಾಯಿದ್ರು ಜನ, ಪೊಲೀಸ್ನವರು ಕಂಡಾಪಟ್ಟಿದ್ದರು. ಆದರೂ ನಾವು ಕೂತ್ಕೊಂಡಿದ್ದು. ನಮಗೆ ಭಾಷಣ ಆಗೋ ಹೇಳಿದರು, ನಾಳೆ ಬೆಳಿಗ್ಗೆ ನೀವೆಲ್ಲ ಇದ್ದು ಸರಯೂ ನದಿಯಿಂದ ಸ್ವಲ್ಪ ಹೊಯ್ಗೆ ತರಬೇಕು ಮತ್ತು ನೀರು ತರಬೇಕು ಅಂತ. ನಾವು ಬೆಳಿಗ್ಗೆಲ್ಲ ಎದ್ದು ಹೋಗಿ ಅಲ್ಲಿಂದ ಸರಯೂ ನದಿಯಿಂದ ಹೊಯ್ಗೆ ಮತ್ತು ಇದು ನೀರನ್ನು ತಂದು ಮೇಲೆ ಹೋಗಿ ಹಾಕಲಿಕ್ಕೆ ಹೋಗುವಾಗ ನಮಗೆ ಹೊಡಿಲಿಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ನಾವು ಕೆಳಗೆ ನಮ್ಮ ಬ್ಯಾರಕಿಗೆ ಹೋದವು. ಅಷ್ಟೊತ್ತಿಗೆ ನಾವು ಬ್ಯಾರಕಿಗೆ ಹೋಗಿ ಮೇಲೆ ನೋಡುವಾಗ ಅದು ಬಾಬರಿ ಮಸೀದಿ ಕಾಣ್ತದೆ ನಮಗೆ. ಅದರ ಮೇಲೆ ಒಂದಷ್ಟು ಜನ ಹತ್ತಿದ್ರು ಒಂದಷ್ಟು ಗುದ್ದಲಿಕ್ಕೆಲ್ಲ ಶುರು ಮಾಡಿದರು. ಸಾಧಾರಣ 12 ಗಂಟೆ ಆಗುವಾಗ ಒಂದು ಗುಮ್ಮಟ ಬಿತ್ತೋದು. ಗುಮ್ಮಟ ಬಿದ್ದ ಎಲ್ಲರೂ ಜೈಕಾರ ಹಾಕಿದರು. ನಮಗೆ ಹೋಗಲಿಕ್ಕೆ ಹೆದರಿಕೆ, ಏನು ಮಾಡ್ತಾರ ಅಂತ.
ನಮ್ಮವರು ಕೆಲವು 3 ಜನ ಹೋಗಿದ್ದಾರೆ, 3-4 ಜನ ಅಲ್ಲಿ ಅಗಲಿಕ್ಕೆ. ಅದನ್ನು ನಾವು ಬೇರೆ ಕೂತ್ಕೊಂಡು ನೋಡ್ತಾ ಇದ್ದು. ಬಿತ್ತು 1:30-2 ಗಂಟೆ ಹೊತ್ತಿಗೆ ಎಲ್ಲವೂ ನೆಲಸಮ ಆಯಿತು. ಅಷ್ಟೊತ್ತಿಗೆ ನಾವಿನ್ನೇನು ಮಾಡೋದು ಅಂತ ಯೋಚನೆ ಮಾಡಿದ್ರೆ ನಮ್ಮ ಸೂಚನೆ ಬಂತು, ನೀವೆಲ್ಲ ಎಲ್ಲಿ ಹೋಗಬಾರ್ದು, ಇಲ್ಲೇ ಇರಬೇಕು, ಪುನಃ ಕಟ್ಟಲಿಕ್ಕೆ ಉಂಟು ಅಂತ. ಹಾಗೆ ಇಲ್ಲಿಂದ ಸರೇನ ತಂದ ಹೊಯ್ಗೆಯನ್ನು ಮಧ್ಯದಿಂದ ತರಬೇಕು ಅಂತ. ಹಾಗೆ ನಾವೆಲ್ಲ ಕೊಂಡೋದು. ಆಗ ಪೇಜಾವರ ಸ್ವಾಮಿಗಳಿದ್ದರು. ಅವರಲ್ಲಿ ಒಂದು ಸಣ್ಣ ಇದನ್ನು ಹಾಗೆ ಮಾಡಿ ಅವರೇ ಟ್ಯಾಪ್ ಹಿಡ್ಕೊಂಡೆಲ್ಲ ಕೆಲಸ ಮಾಡಿ, ಆನಂತರ ಮತ್ತೆ ರಾಮನ ಪ್ರತಿಷ್ಠೆ ಆಗಿ ಒಂದು 12 ಗಂಟೆ ಆತೆಗೇನ ಜೈಕಾರ ಹಾಕಿದರು. ಆಯಿತು, ರಾಮ ಮಂದಿರ ಆಯಿತು ಅಂತ, ಕಟ್ಟಿದ್ದು ಅಂತ. ಅಷ್ಟೊತ್ತಿಗೆ ಪೊಲೀಸ್ನವರೆಲ್ಲ ಬಂದಾಗ ನಮಗೆ ಸೂಚನೆ ಬಂತು, ನೀವಿನ್ನು ಗಲಾಟೆ ಮಾಡಲಿಕ್ಕೆ ಹೋಗಬಾರ್ದು, ವಾಪಸ್ ಹಿಂದೆ ಹೋಗಬೇಕು, ಮತ್ತು ಮುಂದಕ್ಕೆ ನಾವು ತಿಳಿಸ್ತೇವೆ ಅಂತೇಳಿ ಹೇಳಿದರು. ಹಾಗೆ ನಾವು ವಾಪಸ್ಸು ಬಂದವು ಮನೆಗೆ. ಹಾಗೆ ಬಂದ ಮೇಲೆ ನಮಗೆ ಭಾರಿ ಗೌರವ ಸಿಕ್ಕಿತು. ರಾಮ ಮಂದಿರ ಕಟ್ಟಲಿಕ್ಕೆ ಹೋದರು ಅಂತ. ಆ ನಂತರ ಹಾಗೆ ಇತ್ತು, ಆದರೆ ಕಟ್ಟಲಿಕ್ಕೆ ಆಗಲಿಲ್ಲ. ಮನಸ್ಸಿನಲ್ಲಿ ಒಂದು ನೋವಿತ್ತು. ಶ್ರೀರಾಮ್ ಜಯರಾಮ್ ಎಲ್ಲ ಇತ್ತು, ಭಜನೆ ಎಲ್ಲ ಆಗ್ತಾಯಿತ್ತು. ಈಗ ಮೊನ್ನೆ ಇದು ಅಕ್ಷತೆ ಬಂದಾಗ ಉಜಿರೆಯಲ್ಲಿ ಹೋಗಿದ್ದು ನಾವು ಸಹ. ಅಲ್ಲಿ ಶ್ರೀರಾಮ್ ಜಯರಾಮ್ ಮಂತ್ರ ಹೇಳಿದ್ವು. ನಂತರ ದೇವಸ್ಥಾನಕ್ಕೆ ಬಂದು ಪಜಳಕ ದೇವಸ್ಥಾನಕ್ಕೆ 7 ದಿವಸ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೆ ಒಂದು ಬ್ಯಾಚು, ಒಂದು 3 ದಿನ ಒಂದು ಬ್ಯಾಚು, ನಿಡ್ಗಲ್ನ ಒಂದು, ಮತ್ತೊಂದು ಪಜಳಕದ್ದು, ಮತ್ತು ಇದು ಕಲ್ಮಂಜದ ಈಚೆ ಬ್ಯಾಚು. ಹಾಗೆ 3 ಬ್ಯಾಚು ನಾವು ಭಜನೆ ಮಾಡಿದ್ದು. ಇವತ್ತು ಬೆಳಿಗ್ಗೆ ಅಲ್ಲಿಂದ ಇದು ಅಕ್ಷತೆಯನ್ನು ನಮ್ಮ ಮನೆಗೆ ತಂದು ಕೊಟ್ಟಿದ್ದಾರೆ. ಈಗ ಇನ್ನು ನಾಳೆಯಿಂದ ಅದನ್ನು ಮನೆಗೆ ಹಂಚುವಂಥ ಕೆಲಸಗಳು ಮಾಡಲಿಕ್ಕುಂಟು. ಎಲ್ಲ ಬ್ಯಾಚ್ ಮಾಡಲಿಕ್ಕೆ ಉಂಟು. ಈಗ ನಾವು ಕೆಲಸ ಮಾಡಿಸಲಿಕ್ಕೆ ಎಲ್ಲ ಇಲ್ಲ, ನಾವು ಸ್ವಲ್ಪ ನಮ್ಮಿಂದ ಕೂಡಿದಷ್ಟು ಮಾಡೋದು. ಭಜನೆಗೆ ಹೋಗಿದ್ದೇವೆ, ಮತ್ತು ಇನ್ನು ನಾಳೆ ಒಂದು 4-5 ಮನೆಗೆ ಹೋಗೋದು. ಆನಂತರ ನಮ್ಮ ಕಾರ್ಯಕರ್ತರಿದ್ದಾರೆ ಕಲ್ಮಂಜೆಯಲ್ಲಿ, ಅವರು ಮಾಡ್ತಾರೆ ಎಲ್ಲ ಮನೆ ಕೊಡುವಂಥದ್ದು. ಶ್ರೀನಿವಾಸರಾವ್ ಇದ್ದಾರೆ, ಮತ್ತು ವಿಷ್ಣುವಣ್ಣ ಇದ್ದಾರೆ, ಮತ್ತು ಪ್ರದೀಪಣ್ಣ ಇದ್ದಾರೆ, ಮತ್ತು ನಮ್ಮ ದಿನೇಶ ಇದ್ದಾನೆ, ಮತ್ತು ಸುಮಾರು ಜನ ಇದ್ದಾರೆ. ಮತ್ತು ಎಲ್ಲರ ಹೆಸರು ಹೇಳಲಿಕ್ಕೆ ಬರುವುದಿಲ್ಲ ನನಗೆ. ಹಾಗೆ ಸುಮಾರು ಜನ ಇದ್ದಾರೆ. ಅವರು ನಾಳೆಯಿಂದ 7ನೇ ತಾರೀಕಿನೊಳಗೆ ಮನೆ ಕೊಂಡೋಗಿ ವ್ಯವಸ್ಥೆ ಮಾಡಿ ಎಲ್ಲರ ಮನೆಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಲಿಕ್ಕೆ ಹೇಳಿ ಬರುವುದು ಅಂತಾಗಿದೆ. ಮತ್ತು 22ನೇ ತಾರೀಕು ಮಧ್ಯಾಹ್ನದವರೆಗೆ ದೇವಸ್ಥಾನದಲ್ಲಿ ಕಾರ್ಯಕ್ರಮ. ಅಲ್ಲಿ ಒಂದು TV ಹಾಕ್ತಾನೆ ಅಂತ ಹೇಳಿದ್ದಾರೆ. ಹಾಗೆ ಅಲ್ಲಿ ನೋಡುವುದು. ಆನಂತರ ಸಂಜೆ 6 ಗಂಟೆ ಹೊತ್ತಿಗೆ 5 ದೀಪ ಹಚ್ಚಿ ಉತ್ತರಕ್ಕೆ ಆರತಿ ಮಾಡೋದು. ಶ್ರೀರಾಮ್ ಜಯರಾಮ್ ಹೇಳಿಕೊಂಡು ಉತ್ತರಕ್ಕೆ ಆರತಿ ಮಾಡೋದು. ಇಷ್ಟು ಸೂಚನೆ ಬಂದಿದೆ. ಆ ಸೂಚನೆಯನ್ನು ಪಾಲಿಸೋದು. ಹೋಗಲಿಕ್ಕೆ ಬಿಡುವುದಿಲ್ಲ, ಮತ್ತು ನಮ್ಮಿಂದ ಹೋಗಲಿಕ್ಕೆ ಆಗೋದಿಲ್ಲ. ಒಂದು ತಿಂಗಳು ಬಿಟ್ಟು ಏನಾದ್ರು ಮತ್ತು ನಮ್ಮ ಕೈಗಾಲೆಲ್ಲ ಸರಿಯಾದರೆ, ಶರೀರಲ್ಲಿ ಗಟ್ಟಿಯಾದರೆ ಮತ್ತೆ ಹೋಗಬೇಕು ಅಂತ ಒಂದು ಆಸೆ ಉಂಟು ನಮ್ಮದು ಅಷ್ಟೇ. 40 ವರ್ಷದ ಹಿಂದಿನ ಹೋರಾಟ. 40 ವರ್ಷದಿಂದ ಪ್ರತಿ ಬಾರಿಯೂ ಕೂಡ ರಾಮ ಮಂದಿರ ಕಟ್ಟುತ್ತೇವೆ ಅಂತ ಹೇಳ್ತಾ ಬರ್ತಿದ್ರಿ. ಈಗ ಟರ್ಮು ನಿಮ್ಮದು, ನೀವು ಅಡಿಪಾಯ ಹಾಕಿದಿರಿ. ಇವತ್ತು ಅಂತಹದ್ದೊಂದು ರಾಮ ಮಂದಿರ ಕಟ್ಟಿ ಆಗಿದೆ. ಇನ್ನೇನು ಉದ್ಘಾಟನೆಗೆ ಮಾತ್ರ ಬಾಕಿ ಇರೋದು. ಆ 40 ವರ್ಷದ ಹೋರಾಟ ಮತ್ತು ಈಗ ನೀವು ಅದನ್ನು ಇನ್ನೊಂದು ಮಾತು ಹೇಳಿದ್ರಿ, ನಾವು ಬಂದ ಕೂಡಲೇ ನನಗೆ ಹೋಗ್ಲಿಕ್ಕಾಗೋದಿಲ್ಲ ಅನ್ನುವಂಥ ಬೇಸರ ಇದೆ. ಯಾಕೆ ಬೇಸರ ಅಂದರೆ ಒಂದು ಆರ್ಥಿಕ ಸಮಸ್ಯೆ, ಮತ್ತು ಮಕ್ಕಳೆಲ್ಲ ದೊಡ್ಡದಾಗಿದ್ದಾರೆ. ಅವ್ರು ಹೇಳಿದಾಗ ಕೇಳಬೇಕಾಗ್ತದೆ. ನಾನೇನು ಇವತ್ತು ನಾನು ಸ್ವತಂತ್ರವಾಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಮಕ್ಕಳು ಹೇಳಿದಾಗ ಕೇಳೋದು, ಮಕ್ಕಳು ಕರ್ಕೊಂಡು ಹೋದರೆ ಹೋಗೋದು, ಇಲ್ಲದಿದ್ದರೆ ಇಲ್ಲ. ಹಾಗೆ ಇನ್ನೊಬ್ಬರಿಗೆ ಜೋರು ಮಾಡಿ ಹೋಗುವಷ್ಟು ಸ್ಥಿತಿಯಲ್ಲಿ ನಾವಿಲ್ಲ. ಹೀಗೆ ನಮ್ಮ ಸ್ಥಿತಿ. ಹಾಗಾಗಿ ಇರುವುದು ಅಂತ, ಹೋಗೋದು ಬೇಡ ಅಂತ ಒಂದು ಆಸೆ ಉಂಟು ಅಷ್ಟೇ. ಇಲ್ಲಿಂದ ಜಪ ಮಾಡೋದು ರಾಮಂದು, ಮತ್ತು ಟಿ ವಿಯಲ್ಲಿ ನೋಡೋದು ರಾಮನ ಮಂದಿರೆಲ್ಲ ಹೇಗಾಗಿದೆ ಅಂತ, ಮತ್ತು ಹೋಗಿ ಬಂದವರು ಹೇಳುವಂತನ್ನು ಕೇಳೋದು. ಅಷ್ಟೇ ಸಾಕು ಅಂತ ನಮ್ಮ ಅಂದಾಜು. ಯಾಕೆಂದರೆ ನಮ್ಮದು ಇನ್ನು 74 ಆಯಿತು ಪ್ರಾಯ. ಇನ್ನು ಹೆಚ್ಚು ಸಮಯ ಇಲ್ಲ ಅಂತ ನಮ್ಮ ಮನಸ್ಸಿಗೆ ಕಾಣ್ತದೆ. ನನ್ನ ಶರೀರದ ವ್ಯವಸ್ಥೆಗಳು ನನಗೆ ಕಾಣ್ತಾ ಉಂಟು. ಹಾಗಾಗಿ ನಾನು ಮಾಡ್ತೇನೆ ಅಂತ ಹೇಳುವಂಥ ಒಂದು ಹುಮ್ಮಸ್ಸು ಇಲ್ಲ. ಹಾಗೆ ಆಗಿದೆ, ಬೇಸರ ಅಲ್ಲ. ಹಾಗೆ ಇವತ್ತು ಸಂಘಟನಾತ್ಮಕವಾಗಿ RSS ಇರ್ಬೋದು, ವಿಶ್ವ ಹಿಂದೂ ಪರಿಷತ್ತು ಇರ್ಬೋದು, ಎಲ್ಲವೂ ಬೆಳೆದಿದೆ. ನೀವು 30ರ ಹರೆಯದಲ್ಲಿರುವಾಗ ಎಲ್ಲ ಹೋರಾಟವನ್ನು ಮಾಡಿದ್ರಿ, ಸಂಘಟನೆಯನ್ನು ಮಾಡ್ತಾಯಿದ್ರಿ. ಅವತ್ತು ಸಂಘಟನೆ ಮಾಡೋದಕ್ಕೆ ಎಷ್ಟು ಕಷ್ಟ ಇತ್ತು? ಸಂಘಟನೆ ಮಾಡಲಿಕ್ಕೆ ಭಾರಿ ಕಷ್ಟ ಇತ್ತು. ಆದರೆ ಒಂದು ಏನು, ಶ್ರೀರಾಮ್ ಜಯರಾಮ್ ಜಯರಾಮ್ ಹೇಳಿದ್ರೆ ಜನ ಸೇರ್ತಿದ್ರು. ವಿರೋಧ ಇರಲಿಲ್ಲ. ಆಗ ರಾಮ ಮಂದಿರ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಜನರ ಮನಸ್ಸಿನಲ್ಲಿ ರಾಮನ ಬಗ್ಗೆ ಅಭಿಪ್ರಾಯ ಒಳ್ಳೆಯದಿತ್ತು. ಹಾಗಾಗಿ ರಾಮನನ್ನು ಹೇಳಿಕೊಂಡೇ ನಾವು ಊರಿನಲ್ಲಿ ಹೋಗ್ತಿದ್ದು. ಹೋಗಿ ಇದು ಯಾವುದು ನಮ್ಮ ವಿಷಯವನ್ನು ಹೇಳ್ತಿದ್ದು ಜನರಿಗೆ. ಹಾಗಾಗಿ ಸಂಘಟನೆ ಮಾಡಲಿಕ್ಕೆ ಆಯಿತು. ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಬರ್ತಿತ್ತು.
ರಾಮ ಜನ್ಮಭೂಮಿ ರಥಯಾತ್ರೆ ಬರ್ತಿತ್ತು. ಆಗ ರಥ ಬರ್ತಂತ ಅಂತ ಹೇಳಿಕೊಂಡು ಅವರನ್ನು ಒಂದಷ್ಟು ಜನ ಸೇರಿಸಿ ಅವರಿಗೆ ಅಲ್ಲೆಲ್ಲ ಹೋಗಿ ನಾಳೆ ರಥ ಬರ್ತದೆ, ನೀವೆಲ್ಲ ಸೇರಬೇಕು, ಒಂದಷ್ಟು ಹಣ್ಣು ಕಾಯೆಲ್ಲ ಮಾಡಿಸ್ಬೋದು, ಹೀಗೆಲ್ಲ ಹೇಳಿ ಒಂದು ನಮ್ಮ ಆಧ್ಯಾತ್ಮಿಕ ಒಂದು ಭಾವನೆಯನ್ನು ಅವರಿಗೆ ಹೇಳಿ ಜಾಗೃತಿ ಮಾಡಿ ಸಂಘಟನೆ ಮಾಡ್ತಿದ್ವಿ ನಾವು ಎಲ್ಲದಕ್ಕೆ. ಮತ್ತು ನಮ್ಮನ್ನು ಒಂದಕ್ಕೆ ಒಂದು ಸಂಘಟನೆ ಮಾಡಿದರೆ ಅವರೇ ಊರಿನವರ ಕರೆದು ಸಂಘಟನೆ ಮಾಡ್ತಿದ್ರು, ನಮ್ಮಲ್ಲೊಂದು ಸಂಘಟನೆ ಮಾಡಲಿಕ್ಕೊಂಡು ಬನ್ನಿ ಮಾರಾಯರೆ ಅಂತ. ಹಾಗೆ ಆಗ ಸುಮಾರು ಜನ ಇದ್ದರು ಮಾತ್ರ ನಮ್ಮೊಟ್ಟಿಗೆ, ನಾವು ಒಬ್ಬರೇ ಹೋಗಲಿಕ್ಕಿರಲಿಲ್ಲ. ಈಗ ಅವರ ಹೆಸರೆಲ್ಲ ನನಗೆ ಬರುವುದಿಲ್ಲ. ಅವರು ಸುಮಾರು ಜನ ಇದ್ದರು, ಒಂದೊಂದು ಪ್ರತಾಪರು ಎಲ್ಲ ಹೋಗ್ತಿದ್ರು ಸಮಿತಿ ಮಾಡಲಿಕ್ಕೆ. ಹೀಗೆ ಸಮಿತಿಯೆಲ್ಲ ಮಾಡಿ ಆಮೇಲೆ ಒಂದು ಸಲ ಅಶೋಕ್ ಸಿಂಗಾಲರು ಬಂದಿದ್ದರು ಆ ಸಂದರ್ಭದಲ್ಲಿ, ಎಲ್ಲಿಗೆ ಗುರುವಾಯಿನ ಕೆರೆಗೆ. ಅಶೋಕ್ ಸಿಂಗಾಲರು ಬಂದಾಗ ಅವರಿಗೆ ಸನ್ಮಾನ ಇದು ಅವರೆಲ್ಲ ಭಾಷಣ ಮಾಡಲಿಕ್ಕಿತ್ತು. ಅದನ್ನು ಕೇಳುವಾಗ ಖುಷಿಯಾಯಿತು ನಮಗೆ, ನಡೆದೇ ನಡೀತದೆ ಇದು ಅಂತ. ಹಾಗೆ ಆ ರೀತಿ ಒಂದು ಹುಮ್ಮಸ್ಸು ಆಗಾಗ ನಮಗೆ ಸಿಗ್ತಾಯಿತ್ತು. ಮತ್ತು ವೆಂಕಟರ ಭಟ್ರು ಅಂತ ಒಬ್ಬರು ಇದ್ದರು ವಿಶ್ವ ಪರಿಷತ್ತಿನವು, ಅವರು ಜಿಲ್ಲೆದನ್ನು ತಂದು ನಮ್ಮ ಹಣೆಗೆ ತಲೆಗೆ ಹಾಕ್ತಿದ್ರು, ನಾವು ಗ್ರಾಮದಲ್ಲಿ ಅದನ್ನು ಮಾಡಿಕೊಂಡು ಹೋಗ್ತಿದ್ವು. ಈ ರೀತಿಯ ಒಂದು ಲಿಂಕ್ ಇತ್ತು. ಮತ್ತು ಕರ್ನಾಟಕ ಪ್ರಭಾಕರ ಭಟ್ರು ನಮಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ದರು. ಮತ್ತು ಅವರ ಒಂದು ಭಾಷಣಕ್ಕೆ ಒಂದಷ್ಟು ಜನ ಸೇರ್ತಿತ್ತು. ಅವರೆಲ್ಲ ಹೇಳಿಕೆಯನ್ನು ಕೇಳಿ ನಮಗೂ ಒಂದು ಖುಷಿ ಆಗ್ತಿತ್ತು. ಆ ಒಂದು ಧೈರ್ಯದಿಂದ ಮುಂದೆ ಹೋಗ್ತಿದ್ವು. ಅಲ್ಲಿ ಅಯೋಧ್ಯೆಗೆ ಕಳಿಸಲಿಕ್ಕೆ ಅವರು ನಮಗೆ ಮಂಗಳೂರಿನಲ್ಲಿದ್ದರು. ಮತ್ತು ಅಯೋಧ್ಯೆಗೆ ನಮಗಿಂತ ಮುಂಚೆ ಹೋಗಿದ್ದಾರೆ ಅಯೋಧ್ಯೆಯಲ್ಲಿ. ಮೋಹನ್ ರಾವ್ ಕಲ್ಮಂಜ ಅವರ ಮಾತಿಗೂ ಕೂಡ ಜನ ಸೇರ್ತಾಯಿದ್ರು. ಅವರೂ ಕೂಡ ಪ್ರಖರವಾಗ್ಮಿಗಳು ಅನ್ನುವಂತಹ ಹೆಸರನ್ನೇ ಪಡ್ಕೊಂಡಿದ್ದರು. ಹಾಗೇನಿಲ್ಲ, ರಾಮನ ವಿಷಯದಲ್ಲಿ ಅಲ್ಲಿ ಏನು ಹೇಳ್ತಿದ್ರು ನಮಗೆ ಬೈಠಕ್ನಲ್ಲಿ, ಅದನ್ನು ಕೇಳಿ ಹೇಳ್ತಿದ್ದು, ಅದು ಅವರಿಗೆ ಖುಷಿ ಆಗ್ತಿತ್ತು. ಮತ್ತು ಒಂದು ರೀತಿಯ ಆಶಾದಾಯಕವಾದಂಥ ಮಾತುಗಳು ಅಂತ ಮೋಹನ್ರು ಭಾರಿ ಪಾತಿಯರು ಬೇರು ಮಾರರೆ ಅಂತ ಎಲ್ಲ ಹೇಳ್ತಿದ್ರು ಅಷ್ಟೇ. ಮತ್ತು ನಮ್ಮ ಹತ್ರ ಬಂಡವಾಳ ಇರಲಿಲ್ಲ, ನಾವು ಸಹ ನಮ್ಮದು SLC ಆಗಿ ಮತ್ತು ನಾವು ಕೃಷಿ ವಹಿವಾಟು ಮಾಡಿದ್ದು. ಆಗ ಸಂಘ ಬಂತು, ಶೇಷಗಿರಿರಾಯರು ಬಂದರು ನಮ್ಮ ಶೇಷಕೃಷ್ಣಯ್ಯಿಂದ. ಅವರು ನಮ್ಮನ್ನು ಸಂಘಕ್ಕೆ ಬರಲಿಕ್ಕೆ ಹೇಳಿದರು. ನಾವು ಆಗ ಭಾರಿ ವಿರೋಧ ಇತ್ತು, ನಿಮ್ಮದು ಎಂಥದ್ದು ಸಂಘ ಮಾರೆ, ಸುಮ್ಮನೆ ಎಲ್ಲ ಹಿಂದೂಗಳ ಆಗುವಂಥದ್ದು ಇದು ಅಂತ ನಾನು ಹೇಳಿದ್ದೆ. ಅದಕ್ಕೆ ನೀನು ಮಾಪಿಳೆಗೆ ಹುಟ್ಟಿದ್ದಾವ ಅಂತ ಕೇಳಿದರು ಅವರು ನಮಗೆ. ಆಗ ನಮಗೆ ಹೆದರಿಕೆ ಆಯಿತು, ಇದು ಸರಿಯಲ್ಲ ಅಂತ. ಹಾಗೆ ಮತ್ತು ಸಂಘದ ಶಾಖೆಗೆ ಹೋಗಲಿ ಶುರು ಮಾಡಿದ್ವಿ. ಶಾಖೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದು. ಮತ್ತು ಬೈಠಕ್ಕೆಯಲ್ಲಿ ಹೋಗ್ತಿದ್ದು. ಬೈಠಕ್ಕೆ ಹೋದಾಗ ಒಂದಷ್ಟು ವಿಷಯ ಹೇಳ್ತಿದ್ರು. ಆ ವಿಷಯವನ್ನು ನಾವು ಕೇಳ್ಕೊಂಡಾಗ ನಮಗೆ ಖಂಡಿತು ಹೌದು ಮಾಡಬೇಕು ಅಂತ. ಹಾಗೆ ಆಮೇಲೆ ಇಲ್ಲೆಲ್ಲ ಕೆಲವು ಸಲ ಜಗಳ ಆಗ್ತಿತ್ತು. ಮುಸಲ್ಮಾನರು ಜೋರು ಮಾಡ್ತಾರೆ ಅಂತ ಹೇಳಿಕೊಂಡು ಬಂಗಾಡಿಯಲ್ಲಿ ಈಂದ ಬೆಟ್ಟಿನಲ್ಲಿ ಒಂದು ಏನೋ ಹೆಸರು ಬಂತು, ತೊಂದರೆ ಆಗಿದೆ ಅಂತ ಬಂತು. ನಾವು ಇಲ್ಲಿಂದೆಲ್ಲ ದಂಡಲ್ಲಿ ಹಿಡ್ಕೊಂಡು ಹೋಗಿದ್ವು ಅಲ್ಲಿಗೆ ಹೋಗುವಾಗ ಆ ವಿಷಯ ಇಲ್ಲ ಅಂತಾಯಿತು. ವಾಪಸ್ ಮನೆಗೆ ಹೋಗಿ ಅಂತೇಳಿ ಅಲ್ಲಿ ಅವರೆಲ್ಲ. ಹಾಗೆ ವಾಪಸ್ ಬಂದು ನಾವು ಹೀಗೆ ಒಂದು ಸಂಘದ ಸ್ವಯಂ ಸೇವಕರಿಗೆ ಅನ್ಯಾಯ ಆದಾಗ ನಾವು ಹೋರಾಟಕ್ಕೆಂದು ಹೋಗ್ತಿದ್ದು. ಆ ಸಂದರ್ಭದಲ್ಲಿ ರಾಮಜಾನಕಿ ರಥಯಾತ್ರೆ ಬಂತು. ನನ್ನ ವಿಶ್ವ ಪರಿಷತ್ತಿಗೆ ಹಾಕಿದಾಗ ಈಶ್ವರ ಭಟ್ರು ಇದ್ದರು, ಗಂಗಾಧರ ಶೇಖರ್ ಇದ್ದರು. ಅವರೆಲ್ಲ ಮಾರ್ಗದರ್ಶನ ಮಾಡಿದ್ರಿಂದ ಮತ್ತು ನಮಗೆ ಧೈರ್ಯ ಬಂತು. ಏನಂದರೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಹಣಕ್ಕೆಲ್ಲ ಹೆದರಿಕೆ ಇಲ್ಲ ಅಂತೇಳುವ ದೃಷ್ಟಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಂಗ್ರಹ ಮಾಡಲಿಕ್ಕೆ ಬಿಡ್ತಿರಲಿಲ್ಲ ನಮ್ಮನ್ನು. ಈ ಒಂದು ದುಡ್ಡು ಒಳಗೆ ಆಗ್ತಾನೆ ಅಂತಿತ್ತು. ಹಾಗಾಗಿ ಸಂಗ್ರಹ ಮಾಡಿದೆ ಅವರೇನಾರು ಕೊಡ್ತಿದ್ರು ಖರ್ಚಿಗೆ. ಮತ್ತು ಒಂದು ಬುಲೆಟ್ ಕೊಡ್ತಿದ್ರು, ಒಂದು ಡೀಸೆಲ್ ಬುಲೆಟು. ಆ ಡೀಸೆಲ್ ಸಹ ಅವರೇ ಹಾಕ್ತಿದ್ರು ನಮಗೆ. ಇಂಥಲ್ಲಿ ಹೋಗಿ ಬಂದಿದ್ದ ನಾನು ಇಲ್ಲಿಗೆ ಅಲ್ಲಿ ಶಿಬಾಜೆ, ಶಿಶಿಲ ಮತ್ತು ಅತ್ಲ ಬಾರಿಯ, ತೆಕ್ಕಾರು ಇಲ್ಲಿಗೆಲ್ಲ ಅದೇ ಬೈಕ್ನಲ್ಲಿ ಹೋಗ್ತಿದ್ದು. ಹೋಗಿ ಕೆಲಸ ಮಾಡಿ ವಿಶ್ವ ಪರಿಷತ್ ಕೆಲಸ ಮಾಡಲಿಕ್ಕೆ ಆಗ್ತಿತ್ತು. ಆನಂತರ ನನ್ನ ಮಗ ಒಂದು ಬೈಕ್ ತೆಗೆದುಕೊಟ್ಟ, ಬುಲೆಟ್ ಬೈಕು. ಆನಂತರ ಅದನ್ನು ಉಪಯೋಗ ಮಾಡಿದೆ. ಆನಂತರ ಪೆಟ್ರೋಲ್ ಹಾಕಲಿಕ್ಕೆಲ್ಲ ಆಗ್ತಿರಲಿಲ್ಲ. ಹಾಗೆ ಒಂದು ಹೀರೋ ಹೊಂಡ ತೆಗೆದುಕೊಟ್ಟ ನನ್ನ ಮಗ. ಆಮೇಲೆ ಹೀರೋ ಹೊಂಡದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈಗಂತೂ ಬೈಕ್ ಬಿಡಲಿಕ್ಕೆ ಬಿಡುವುದಿಲ್ಲ ಮಕ್ಕಳು, ಹಾಗೆ ನಾನು ಮನೆಯಲ್ಲಿ ಕೂತಿದ್ದೇನೆ. ಈಗ 3 ರಥಯಾತ್ರೆ, ಒಂದು ಪಾದುಕ, ಒಂದು ಶಿಲಾ ಮತ್ತೊಂದು ರಾಮಜಾನಕಿ ಅಲ್ವಾ? ಈ 3 ರಥಯಾತ್ರೆಯಲ್ಲೂ ಕೂಡ ನೀವು ಭಾಗಿಯಾಗಿದ್ದೀರಿ, ಹೌದಾ? ಹೌದು. 3 ರಥಯಾತ್ರೆಯನ್ನು ನೆನಪಿಸಿಕೊಳ್ಳುವುದಾದರೆ 3 ರಥಯಾತ್ರೆಯ ವಿಶೇಷತೆಗಳೇನು? ರಾಮ ಜಾನಕಿ ರಥ ಬಂತು. ಅದರಲ್ಲಿ ಅಯೋಧ್ಯೆಯ ವಿಷಯವನ್ನು ಮಾತ್ರ ಹೇಳ್ತಿದ್ದು. ಹೀಗೆ ರಾಮ ಜಾನಕಿ ಇದು ರಾಮನಿಗೆ ಅಲ್ಲಿ ಮಂದಿರ ಇಲ್ಲ, ಅಲ್ಲೊಂದು ಮಸೀದಿ ಆಗಿದೆ, ಬಿಡ್ತಾ ಇಲ್ಲ ಸರ್ಕಾರ ಪೂಜೆ ಮಾಡಲಿಕ್ಕೆ. ನಾವೊಂದು ಇದರಲ್ಲಿ ಒಂದು ಇಷ್ಟು ಪೂಜೆ ಮಾಡ್ತಾ ಇದ್ದೇವೆ, ಅದಕ್ಕೊಂದು ಭವ್ಯವಾದ ಮಂದಿರ ಕಟ್ಟಬೇಕು ಅಂತ ಹೇಳುವಂಥ ವಿಷಯದಿಂದ ರಾಮ ಜಾನಕಿ ರಥ ಇವತ್ತು ಬಂತು. ಆನಂತರ ಪಾದುಕೆ ಬಂತು. ಪಾದುಕೆ ಬಂದಾಗ ಹೌದು, ರಾಮ ಜಾನಕಿ ರಥ ಆದಮೇಲೆ ಪಾದುಕಾ ಯಾತ್ರೆ ಬಂತು. ಪಾದುಕಾ ಯಾತ್ರೆಯಲ್ಲಿ ಆ ಪಾದುಕೆಯ ವಿಶೇಷತೆ ಏನು ಅಂತ ಹೇಳುವಂಥದ್ದು ಬೈಠಕ್ನಲ್ಲಿ ಹೇಳಿದರು. ಅದನ್ನು ನಾವು ಹೇಳ್ತಾಯಿದ್ದು, ಹೋಗುವಾಗ ಮೈಕದಲ್ಲಿ ಹೇಳ್ತಾಯಿದ್ದು, ಮತ್ತು ಎಲ್ಲೆಲ್ಲಿ ಸೇರ್ತಾರೆ ಜನ ಅಲ್ಲಿ ಅವರಿಗೆ ಹೇಳ್ತಾಯಿದ್ದು. ಹೀಗಾಗಿ ಶುರುವಿನ ರಾಮ ಜಾನಕಿ ರಥ ಯಾತ್ರೆಗೆ ಅಷ್ಟು ಇರಲಿಲ್ಲ ಜನ. ಪಾದುಕೆ ಯಾತ್ರೆಗೆ ಸ್ವಲ್ಪ ಬಲವಾಗಿ ಬಂತು. ಆನಂತರ ಶಿಲಾಯಾತ್ರೆ.
ಶಿಲಾಯಾತ್ರೆಯಲ್ಲಿ ಇಲ್ಲಿ ಎಲ್ಲ ಪೂಜೆ ಮಾಡಿ ಎಲ್ಲ ಆದಮೇಲೆ ಶಿಲೆಯನ್ನೆಲ್ಲ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದವರು ಮತ್ತು ಅದನ್ನು ಅಲ್ಲಿ ಕೊಂಡೋಗೋದೆಲ್ಲ ಆಯಿತು. ಹಾಗೆ ಆ ಶಿಲೆ ಕಟ್ಟಲಿಕ್ಕೆಲ್ಲ ಉಪಯೋಗ ಆಗ್ತದೆ, ರಾಮನ ಇದಕ್ಕೆ ಮಂದಿರಕ್ಕೆ ಕಟ್ಟಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಹಾಗೆ ಆ ಒಂದು ಭಾವನೆಯನ್ನು ಉದ್ದೀಪನ ಮಾಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದರು. ಅದನ್ನು ನಾವು ಎಲ್ಲ ಗ್ರಾಮ ತಾಲೂಕಿನ ಎಷ್ಟು ಗ್ರಾಮ ಉಂಟು ಅಷ್ಟು ಗ್ರಾಮಗಳು ಎಲ್ಲ ಗ್ರಾಮಗಳಿಗೆ ಸಹ ಕೊಂಡೋಗಿ ಮತ್ತು ಆಗ ನಾವೊಬ್ಬನೇ ಅಲ್ಲ, ಸುಮಾರು ಜನ ಪ್ರತಾಪರು, ಪ್ರಸಾದರು ಮತ್ತು ಬೇರೆ ಬೇರೆ ಜನ ತುಂಬ ಜನ ಇದ್ದರು. ಅವರ ಹೆಸರೆಲ್ಲ ಹೇಳಲಿಕ್ಕೆ ನೆನಪು ಬರುವುದಿಲ್ಲ. ಅತ್ತರಿಂದ ಹಳದಂಗಡಿ ಒಂದಷ್ಟು ಜನ ಇದ್ದರು. ಮತ್ತು ಅತ್ಲಾಗಿ ಇಬ್ಬರು ನಮ್ಮ ಇದು ವೇಣೂರಿನ ಪ್ರಖಂಡದಲ್ಲಿ ಸುಮಾರು ಜನ ಸಿಕ್ಕಿದ್ದಾರೆ. ಮತ್ತು ಎತ್ತಲಾಗಿ ವೇಣೂರು, ಕಾಶಿಪಟ್ಟಣ ಹೀಗೆಲ್ಲ ಎಲ್ಲ ದಿಕ್ಕಿನಿಂದ ಜನ ಬರ್ತಿದ್ರು. ಬೈಠಾಕ್ ಆದರೆ ಬೈಠಾಕಿ ಬಂದು ಏನು ಮಾಡಬೇಕು ಅಂತ ಹೇಳುವಂಥ ಅದನ್ನು ಹೇಳಿದಾಗ ಅವರ ಆ ಗ್ರಾಮದಲ್ಲಿ ನಮ್ಮ ರಥ ಹೋಗೋ ಅವ್ರು ರೆಡಿಯಾಗಿರ್ತಿದ್ರು. ಇದು ರಥದಲ್ಲಿ ಬಂದವರಿಗೆ ಬಾಯಾರಿಕೆ ಮತ್ತು ರಾತ್ರಿ ಊಟಕ್ಕೆ ಬಸದಿಗೆ ಎಲ್ಲ ವ್ಯವಸ್ಥೆ ಮಾಡಿ ಇರ್ತಿದ್ರು. ನಾವು ಮರು ದಿವಸ ಬೆಳಗ್ಗಿಂದ ಲಗಾಯಿತು ಅದನ್ನು ಹಿಡ್ಕೊಂಡು ಪ್ರಚಾರ ಮಾಡಿಕೊಂಡು ಹೋಗ್ತಿದ್ವು. ಹಾಗೆ ನೀವು ಕನಸನ್ನು ಕಂಡಿದ್ರಿ, ರಾಮ ಮಂದಿರ ಅಂದರೆ ಹೀಗಿರಬೇಕು, ಹೀಗೆಲ್ಲ ನಿರ್ಮಾಣ ಆಗಬೇಕು, ನಮ್ಮ ರಾಮನ ಮಂದಿರಕ್ಕೆ ಬಹಳ ಭವ್ಯವಾದಂಥ ಮಂದಿರ ಬೇಕು ಅಂತ. ಈಗ ಒಂದು ಮಂದಿರ ನಿರ್ಮಾಣ ಆಗಿದೆ, ನಿಮ್ಮ ಕನಸಿನ ರೀತಿಯಲ್ಲೇ ಇದೆ, ಅದಕ್ಕಿಂತ ಮಿಗಿಲಾಗಿದೆಯಾ? ಆಗ ನಮ್ಮದಿಗೆ ವೈಯಕ್ತಿಕ ಕನಸು ಅಂತ ಹೇಳಿ ಏನಿರಲಿಲ್ಲ. ಎಲ್ಲ ನಮ್ಮ ಹಿರಿಯರು ಏನು ಹೇಳ್ತಾರೆ ಅದನ್ನು ನಾವು ಮಾಡಿಕೊಂಡು ಹೋದ್ದು. ನಮಗೆ ಮಂದಿರ ಹೇಗಿರಬೇಕು ಅಂತ ಹೇಳುವಂಥದ್ದಿಲ್ಲ, ರಾಮನಿಗೆ ಮಂದಿರ ಆಗಬೇಕು ಅಂತ ಒಂದು ಆಸೆ ಇತ್ತು. ಆ ಒಂದು ಇವತ್ತು ಮಾತ್ರ ಏನಾಗಿದೆ ಅಂದರೆ ಆ ಆಸೆಗೆ ರೆಕ್ಕೆ ಪುಕ್ಕಗಳು ಬಂದಿದೆ. ಒಂದಷ್ಟು ಭವ್ಯವಾದ ಮಂದಿರ ಇದು ಆಗ್ತದ ಇಲ್ವಾ, ಅದು ಆಗಲಿಕ್ಕೆ ಇಲ್ಲ ಅಂತ ಹೇಳುವಂಥ ಒಂದು ಹೆದರಿಕೆ ಇತ್ತು. ಇವತ್ತು ನೋಡುವಾಗ ಭಯಂಕರ ದೊಡ್ಡ ಮಂದಿರ, ಒಂದು ಪ್ರಪಂಚಕ್ಕೆ ಎಲ್ಲರಿಗೆ ನೋಡಲಿಕ್ಕೆ ಒಂದು ಮನಸ್ಸಾಗುವಂಥ ಒಂದು ಮಂದಿರ ನಿರ್ಮಾಣ ಮಾಡ್ತಾರೆ. ಅದು ನಮ್ಮ ಹಿರಿಯರು ಮಾಡಿದ್ದು. ಸೊ ಅವರಿಗೆ ಧನ್ಯವಾದ ಹೇಳುವಂಥ ಕೆಲಸ ನಮ್ಮದಷ್ಟೇ. ಯುವಕರು ತುಂಬ ಜನ ಮಾತನಾಡಿದಾಗ ಇಲ್ಲಿ ತಾಲೂಕಿನಲ್ಲಿ ಕರಸೇವೆಗೆ ಹೋದಂಥವ್ರು ಇರ್ಬೋದು, ಬಾಬರಿ ಮಸೀದಿ ಧ್ವಂಸದ ಸಂದರ್ಭದಲ್ಲಿ ಹೋದಂಥವ್ರು ಇರ್ಬೋದು, ಮತ್ತು ಹಲವಾರು ರೀತಿಯಲ್ಲಿ ಸಂಘಟನಾತ್ಮಕವಾಗಿ ದುಡಿದಂಥ ಹಿರಿಯರನ್ನು ನೆನಪು ಮಾಡ್ಕೋಬೇಕು ಅಂತ. ಈ ಹಿರಿಯರೆಲ್ಲ ನೀವು ಒಂದು ವೇಳೆ ಒಟ್ಟು ಸೇರಿದರೆ ನೀವು ಏನು ಮಾತಾಡ್ಕೊಳ್ತೀರಿ ಅಂತ? ಈಗ ನೀವು ಮೊನ್ನೆ 92ರಲ್ಲಿ ಅಯೋಧ್ಯೆಗೆ ಹೋದವರು ಇತ್ತೀಚೆಗೆ ಏನಾದರೂ ಒಟ್ಟು ಸೇರಿದ್ದೀರಾ? ಒಟ್ಟಿಗೆ ಸೇರಲಿಲ್ಲ. ಒಮ್ಮೆ ಈ ನಂತರದ ಪೀಳಿಗೆ, ನಮ್ಮ ಹಿರಿಯ ಪೀಳಿಗೆ, ನಮ್ಮ ಗಂಗಾಧರ ಶೇಖರು, ಈಶ್ವರ ಭಟ್ರು ಅಂಥವ್ರು, ಆ ಒಂದು ಪೀಳಿಗೆ ನಾವು ಸೇರಲಿಲ್ಲ. ಅವರ ಎದುರು ನಾವು ಬಚ್ಚಾಗಳು, ಅವರು ಏನು ಹೇಳ್ತಾರೆ ಅದು ಮಾಡ್ತಿದ್ದು ನಾವು. ಆನಂತರ ನಮ್ಮ ಹಾಗೆ ಇರುವ ಪ್ರತಾಪರು, ಪ್ರಸಾದರು ಎಲ್ಲ ಸೇರಿಕೊಂಡಿದ್ದು. ಆಮೇಲೆ ನಮ್ಮ ವ್ಯವಹಾರ ಜಾಸ್ತಿ ಆಯಿತು. ನಾವು ಇದನ್ನು ತಲೆಯಿಂದ ಭಾರಿ ರಾಮ ಮಂದಿರದ ವಿಷಯದಲ್ಲಿ ತಲೆಯಲ್ಲಿ ಇರಲಿಲ್ಲ, ನಮ್ಮ ಸ್ವಂತದ್ದೇ ಜಾಸ್ತಿ ಆಯಿತು. ಈಗ ಆಗ್ತದೆ ಅಂಥೇಳಿ ಆದಮೇಲೆ ಮೋದಿ ಇದರ ಕೋರ್ಟಿನ ತೀರ್ಪು ಬಂತಲ್ಲ, ಅದರ ಮೇಲೊಂದು ನಮಗೆ ಸುಮಾರು ಜೀವಾಗಿದೆ. ನಾವು ಆಗಾಗ ರಾಮನ ವಿಷಯದಲ್ಲಿ ಮಾತನಾಡೋದು ಎಲ್ಲ ಹೀಗೆ ಫೋನಲ್ಲಿ ಮಾತನಾಡೋದು, ಮತ್ತು ಹೋಗಿ ಹತ್ತಿರದಲ್ಲಿ ಮಾತನಾಡಲಿಕ್ಕೆ ನಮಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಇಷ್ಟು ವ್ಯವಸ್ಥೆಗಳು ಉಂಟು. ಮತ್ತೆಲ್ಲ ಹೇಳುವಾಗ ಹೇಳ್ತಿರು ಪ್ರಭಾಕರ ಭಟ್ರು, ಏನು ಮರ ಹೇಗಿದ್ದೀನಿ ನೀನು, ಇನ್ನೊಮ್ಮೆ ಹೋಗೋಣ ಅಂತೆಲ್ಲ ಕೇಳ್ತಿದ್ರು ಪ್ರಭಾಕರ ಭಟ್ರು. ನಮಗೆ ಅವರು ಮತ್ತು ಸುಬ್ರಹ್ಮಣ್ಯರು, ಯಾವ ನಮ್ಮ ಸುಬ್ರಹ್ಮಣ್ಯ ಭಟ್ ಅಂತ ಒಬ್ಬರು ಇದ್ದಾರೆ RSSನಲ್ಲಿ ಕಾಸರಗೋಡಿನವರು, ಅವರು ಮತ್ತು ವೆಂಕಟರಮಣ ಭಟ್ರು. ನಮ್ಮನ್ನು ಇದಕ್ಕೆ ವಿಶ್ವವಿದ್ಯಾನಿಲಯ ತಂದಾಗಿದ್ದು ವೆಂಕಟರಮಣ ಭಟ್ರು ಅಂತ, ಬಾಯಾಡಿ ವೆಂಕಟರಮಣ ಭಟ್ರು ಅಂತ ಅವ್ರು ಹೇಳ್ತಿದ್ರು. ಹಾಗೆ ಹೀಗೆ ಅಂತ ಇವತ್ತು ಆಗಿದೆ ಸಂತೋಷ ಉಂಟು. ಆದರೆ ಅದನ್ನು ಏನು ವಿವರಿಸಲಿಕ್ಕೆ ನಮ್ಮ ಹತ್ರ ಶಬ್ದ ಇಲ್ಲ, ಮತ್ತು ಆ ಒಂದು ಭಾವನೆಯನ್ನು ನಿಮಗೆ ವ್ಯಕ್ತಪಡಿಸಲಿಕ್ಕೆ ನಮ್ಮಿಂದ ಆಗ್ತಾಯಿಲ್ಲ ಅಷ್ಟೇ. ಸಂಘಟನೆ ನೀವು ಮಾಡಿದ್ರಿ, ಇವತ್ತು ಸಂಘಟನೆ ಆಯಿತು, ಇವತ್ತು ರಾಮ ಮಂದಿರ ಆಯಿತು. ಈಗಿನ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಏನಂದರೆ ಸಂಘಟನೆ ನಾವು ಮಾಡಿದ್ದಲ್ಲ, ಸಂಘಟನೆ ಆ ವಿಷಯ ಉಂಟಲ್ಲ, ರಾಮನ ವಿಷಯದಿಂದ ಜನ ಸೇರಿದರು. ಅದಕ್ಕೆ ನಾವು ಹೋಗಿ ಒಂದು ಏನಾದ್ರು ನಮ್ಮ ಒಂದು ಹಚ್ಚಿ ಬಿಟ್ಟು ಅಷ್ಟೇ ರಾಮನ ಕೆಲಸ ಅಂತ. ಹಾಗೆ ನಾವು ಹೋದದ್ರಿಂದ ಸಂಘಟನೆ ಆಗಿದೆ ಅಂತ ಹೇಳುವಂಥದ್ದಿಲ್ಲ. ಸಂಘಟನೆ ವಿಷಯ ಆಧಾರಿತ ಸಂಘಟನೆ ಅವರೇ ಮಾಡಿಕೊಂಡಿದ್ದರು. ನಾವು ಅದಕ್ಕೆ ಜೋಡಿಸಿದ್ದು ತಾಲೂಕಿನವರನ್ನು. ಈ ಒಂದು ತಾಲೂಕಿನಲ್ಲಿ ಸಮಾವೇಶ ಮಾಡಬೇಕಾದ್ರೆ ಇಂಥಲ್ಲಿಗೆ ಇಂಥವ್ರು ಹೇಳಬೇಕು, ಇಂಥವ್ರಿಗೆ ಹೇಳಬೇಕು ಅಂತೇಳಿ ನಾವು ಹಿರಿಯರಿಗೆ ಹೇಳ್ತಿದ್ದು, ಅವರು ಮಾಡ್ತಿದ್ರು ಅಷ್ಟೇ. ನಾವು ಹೋದ ಕಾರಣ ಸಂಘಟನೆ ಆಗಿದೆ ಅಂತೇಳಿ ನನ್ನ ಮನಸ್ಸಿನಲ್ಲಿ ಇಲ್ಲ. ಯುವಕರಿಗೆ ಏನು ಹೇಳೋದು ಅಂತೇಳಿದರೆ, ನಾವು ಸ್ವಂತದ್ದು ಮಾಡಿಕೊಂಡು ಹೋಗಬೇಕು, ಆದರೆ ಸಮಾಜದ ಬಗ್ಗೆ ನಾವು ಚಿಂತನೆ ಇರಬೇಕು. ಇಲ್ಲದಿದ್ದರೆ ಈ ಸಮಾಜ ಉಳಿಯುವುದಿಲ್ಲ. ಸಮಾಜವನ್ನು ಹರಿದು ತಿನ್ನಲಿಕ್ಕೆ ಒಂದಷ್ಟು ಜನಗಳು ಕಾಯ್ತಾ ಇದ್ದಾರೆ. ಈಗ ರಾಮನ ಮಂದಿರ ಆಗಲಿಕ್ಕೂ ಅಷ್ಟೇ, ಆ ಒಬ್ಬರು ಯಾರು ಖರ್ಗೆಯವರ ಮಗ ಒಂದು ಬೇಡದ ಮಾತು ಮಾತನಾಡಿರುವನು, ನಮಗೆಲ್ಲ ಹೊಟ್ಟೆಗೆ ಚೂರಿ ಹಾಕಿದಾಗ ಆಗ್ತದೆ ಅವರು ಹಾಗೆ ಮಾತನಾಡಿದ ಕೇಳುವಾಗ. ಅವರಿಗೆ ಲೋಕವೇ ಗೊತ್ತಿಲ್ಲ ಅಂತ ನಾನು ಹೇಳುವಂಥದ್ದು.
ಹಾಗೆಂತೇಳಿ ಇವತ್ತು ಮುಸಲ್ಮಾನರಲ್ಲಿ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಪರವಾಗಿ ಮಾತನಾಡೋರು, ಆದರೆ ಪಬ್ಲಿಕ್ ಮಾತನಾಡಲಿಕ್ಕೆ ಅವ್ರು ಹೆದರಿಕೆ ಆಗ್ತದೆ ಅಷ್ಟೇ. ನಾವು ಹೇಳೋದೇನು ಅಂತೇಳಿದರೆ, ನಾವು ಪ್ರತಿಯೊಬ್ಬರು ಎದ್ದು ನಿಂತು ಮಾತನಾಡಬೇಕು ನಮ್ಮ ವಿಚಾರ ಏನು ಅಂತ. ಆ ರೀತಿಯ ಫೋರ್ಸಿನಲ್ಲಿ ಮಾತನಾಡಿದಾಗ ನಮ್ಮ ವಿಚಾರಕ್ಕೆ ಬಲ ಬರ್ತದೆ. ನಮ್ಮ ವಿಚಾರಕ್ಕೆ ಬಲ ಬಂದಾಗ ನಮ್ಮ ಮನಸ್ಸಿನಲ್ಲಿ ನಾವೇನು ಮುಸಲ್ಮಾನರ ದ್ವೇಷಗಳು ಇಲ್ಲ, ಮುಸಲ್ಮಾನರಿಗೆ ಬೈಯುವಂಥದ್ದು ಇಲ್ಲ, ಏನಿಲ್ಲ. ಆದರೆ ಅನ್ಯಾಯ, ಅವರು ಮಾಡೋ ಅನ್ಯಾಯ, ಅವರು ಮಾಡೋ ಕಿತಾಪತಿ, ಇದೆಲ್ಲ ನೋಡುವಾಗ ನಮಗೆ ಹೊಟ್ಟಿಗೆ ಚೂರಿ ಹಾಕಿದಾಗಿರ್ತದೆ. ಈಗ ಕಾಶ್ಮೀರದಲ್ಲಿ ಒಂದಷ್ಟು ಜನರನ್ನು ಕೊಂದರು, ಇದೆಲ್ಲ ತಪ್ಪಲ್ಲ ಮಾರೇಲೆ. ಆದರೆ ಯಾರು ಹೇಳೋದವರಿಗೆ? ಈ ಓಟಿನ ಆಸೆಗೆ ಎಲ್ಲರೂ ಅವರ ಹಿಂದೆ ಸಾಯ್ತಾರೆ. ಅದಕ್ಕೋಸ್ಕರ ನಮಗೆ ಬೇಸರ ಆಗೋದು ಅಷ್ಟೇ. ಈಗ ಬಹಳ ವಿಶೇಷವಾಗಿ 40 ವರ್ಷ ಆಯಿತು ನೀವು ಹೋರಾಟಕ್ಕೆ ಹೋಗಿ. 1992, 2022, 40 ವರ್ಷ ಪೂರ್ಣ. 42ನೇ ವರ್ಷ, 42 ವರ್ಷದ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಉದ್ಘಾಟನೆಗೆ ಕಾಲ ಸನ್ನಿಹಿತವಾಗಿದೆ. ಅದಕ್ಕೆ ಅದರ ಹಿಂದಿನ ಹೋರಾಟಗಾರರು ಎಲ್ಲರೂ, ಭಾರತದಾದ್ಯಂತ ಸೇರಿದಂತೆ ಎಲ್ಲರಿಗೂ ಕೂಡ ಅದರದ್ದೊಂದು ಕ್ರೆಡಿಟ್ ಸಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ನಿಮ್ಮ ಆ ಹೋರಾಟಕ್ಕೆ ಫಲ ಸಿಕ್ಕಿದೆ ಅನ್ನುವಂಥ ಕಾರಣಕ್ಕಾಗಿ ನಿಮ್ಮನ್ನು ಸಂದರ್ಶನ ಮಾಡಿದ್ದೇವೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದ. ಏನಾದರೂ ಹೇಳೋದಿದೆಯಾ? ಏನೂ ಇಲ್ಲ, ನಾವು ಮಾಡಿದೆವು ಅಂತ ನಮಗೆ ಅದರಲ್ಲಿ ಕ್ರೆಡಿಟ್ ಬೇಡ. ಇವತ್ತು ಏನು ಪೀಳಿಗೆ ಉಂಟು ಅದನ್ನು ಅನುಭವಿಸಲಿ ಅಂತ ಹೇಳುವಂಥದ್ದು ನಮ್ಮ ಆಸೆ ಇದ್ದದ್ದು. ಅದು ಅನುಭವಿಸಲಿ ಸಾಕು. ನಮಗೆ ಇನ್ನು ಅಲ್ಲಿ ಹೋಗಿ ಆರಾಧನೆ ನಡೀಲಿ, ಎಲ್ಲರೂ ಹೋಗಿ ಬರಲಿ, ಎಲ್ಲರೂ ಹೋಗಿ ಅದರ ವಿಷಯವನ್ನು ತಿಳ್ಕೊಳ್ಳಿ. ಮತ್ತು ಏನು ಹಿಂದೆ ರಾಮ ಮಾಡಿದ್ದ ಆ ಒಂದು ಆದರ್ಶದಲ್ಲಿ ಇವರು ಕೆಲಸ ಮಾಡಲಿ. ಮತ್ತು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ದೃಷ್ಟಿಯಿಂದ ಇರಲಿ. ಈ ರೀತಿಯ ಭಾವನೆಯಿಂದ ಅಲ್ಲಿ ಹೋದರೆ ಸಾಕು. ನಾವೇ ಹೋಗಿ ಅಲ್ಲಿ ಪೂಜೆ ಮಾಡಬೇಕು ಎಂಬ ಇರಾದೆ ನಮ್ಮ ಹತ್ರ ಇಲ್ಲ. ನಾವು ಮಾಡಿದ್ದು ರಾಮ ಮಂದಿರ ಆಗಬೇಕು ಅಂತ. ಮತ್ತೆ ಏನು ಮಾಡಬೇಕು ಈಗಿನ ಪೀಳಿಗೆ ಮಾಡಿಕೊಂಡು ಹೋಗಬೇಕಷ್ಟೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂತಹ ಧ್ಯೇಯ ವಾಕ್ಯದಲ್ಲಿ ನೀವಿರಿ. ರಾಮನ ತತ್ವಗಳನ್ನು ದಾರಿದೀಪವನ್ನಾಗಿ ಬಳಸಿಕೊಳ್ಳಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಅದರ ಜೊತೆಗೆ ತಾವು ಅವತ್ತು ಹೋರಾಟ ಮಾಡಿದಂಥ ಕ್ಷಣಗಳನ್ನು ಕೂಡ ಮೆಲುಕು ಹಾಕಿಕೊಂಡಿದ್ದಾರೆ. ಜೊತೆಗೆ ನಾವು ಹೋರಾಟ ಮಾಡಿದ್ದು ಅಂತೇಳಿದರೆ ನಾವೇ ನಾಯಕತ್ವ ವಹಿಸಿಕೊಂಡಿದ್ದೇವೆ ಅಂತಲ್ಲ, ಬದಲಾಗಿ ಒಂದಷ್ಟು ನಮ್ಮ ಹಿರಿಯರು ಹೇಳಿದ್ದನ್ನು ಚಾಚೂ ತಪ್ಪದೆ ಪಾಲಿಸಿದ್ದೇವೆ. ಮತ್ತು ಆ ಪಾಲನೆಯಲ್ಲಿ ನಾವು ರಾಮನ ಸೇವೆಯನ್ನು ಮಾಡ್ತಾ ಇದೆ ಅನ್ನುವಂಥ ಹೆಗ್ಗಳಿಕೆ ಇತ್ತು, ಪುಣ್ಯದ ಕೆಲಸ ಅನ್ನುವಂಥ ಭಾವನೆ ಇತ್ತು. ಆ ಕೆಲಸವನ್ನು ಮಾಡ್ತಾ ಸಾಗಿದ್ದೇವೆ. ಇವತ್ತು ವಯಸ್ಸಾಗಿದೆ, 74 ವಯಸ್ಸಾಗಿದೆ. 40 ವರ್ಷ ಹಿಂದಿನ ಹೋರಾಟದ ನೆನಪುಗಳನ್ನು ಮೆಲುಕು ಹಾಕ್ಕೊಂಡಿದ್ದಾರೆ. ಈಗ ರಾಮ ಮಂದಿರಕ್ಕೆ ಹೋಗಬೇಕು ಅನ್ನುವಂಥ ತುಡಿತಾ ಇದೆ. ಮುಂದೆ ದೇಹ ಬಯಸಿದರೆ, ದೇಹ ಸರಿಯಾಗಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ದೇಹ ಬಯಸಿದರೆ ರಾಮ ಮಂದಿರವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಆಸೆ ಇದೆ ಅನ್ನುವಂಥ ಮಾತುಗಳು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರ ಆಸೆ ಈಡೇರಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಕಳ್ಮಂಜ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013.
Contact 0824 248 1048, 0824 248 1096. Website www.mvshettycolleges.edu.in.